ಡಾಕ್ಟರ್ NSCIM ಪದವಿ ಪೂರ್ವ ಕಾಲೇಜು ಮಂಗಳೂರು ಮತ್ತು ಮ್ಯಾಂಗ್ಳೂರ್ ರೌಂಡ್ ಟೇಬಲ್ 115 ಮ್ಯಾಂಗ್ಳೂರ್ ಲೇಡೀಸ್ ಸರ್ಕಲ್ 82 ಇದರ ಸಹಯೋಗದೊಂದಿಗೆ ಡಾಕ್ಟರ್ NSCIM ಪದವಿ ಪೂರ್ವ ಕಾಲೇಜಿನ ಬಡ ವಿದ್ಯಾರ್ಥಿಗಳ ಕಾಲೇಜು ಶುಲ್ಕವನ್ನು ಭರಿಸುವ ನಿಟ್ಟಿನಲ್ಲಿ ಧನ ಸಹಾಯ ರೂಪದಲ್ಲಿ ಚೆಕ್ ಅನ್ನು ವಿತರಿಸಲಾಯಿತು. ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿರುವ ಮ್ಯಾಂಗ್ಳೂರ್ ರೌಂಡ್ ಟೇಬಲ್ 115 ಮತ್ತು ಮ್ಯಾಂಗ್ಳೂರ್ ಲೇಡೀಸ್ ಸರ್ಕಲ್ 82 ಇವರ ಸಹಯೋಗದೊಂದಿಗೆ ಬಡ ವಿದ್ಯಾರ್ಥಿಗಳಿಗೆ ಸಹಾಯಧನ ರೂಪದಲ್ಲಿ ಚೆಕ್ ವಿತರಣಾ ಕಾರ್ಯಕ್ರಮ ಮಂಗಳೂರಿನ ನಂತೂರಿನಲ್ಲಿರುವ ಡಾಕ್ಟರ್ NSCIM ಪದವಿ ಪೂರ್ವ ಕಾಲೇಜಿನ ಸಭಾಂಗಣದಲ್ಲಿ ನಡೆಯಿತು. ಈ ಸಂದರ್ಭ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ನವೀನ್ ಶೆಟ್ಟಿ ಕೆ ಅವರು ಮಾತನಾಡಿ, ಮ್ಯಾಂಗ್ಳೂರ್ ರೌಂಡ್ ಟೇಬಲ್ 115 ಮತ್ತು ಮ್ಯಾಂಗ್ಳೂರ್ ಲೇಡೀಸ್ ಸರ್ಕಲ್ 82 ಇವರು ಯುವ ಜನತೆಗೆ ಮಾದರಿಯಾಗಿದ್ದಾರೆ. ಪ್ರಸ್ತುತ ಸಮಾಜದಲ್ಲಿ ಜನರು ಸ್ವಾರ್ಥಿಗಳಾಗಿ ಬದುಕುತ್ತಿದ್ದಾರೆ. ಆದರೆ ಇಂತಹ ಸಂಸ್ಥೆಯನ್ನ ಕಟ್ಟಿಕೊಂಡು ನಾವು ದುಡಿಯುವುದರ ಜೊತೆಗೆ ಸಮಾಜಕ್ಕೆ ಸಹಾಯ ಮಾಡುತ್ತಿರುವುದು ಶ್ಲಾಘನೀಯ. ಯುವ ಜನತೆಗೆ ಶಿಕ್ಷಣ ನೀಡಿದಾಗ ನಾವು ಅವರಿಗೆ ಎಲ್ಲವೂ ನೀಡಿದಂತೆ ಎಂದು ಹೇಳಿದರು. ಮ್ಯಾಂಗ್ಳೂರ್ ರೌಂಡ್ ಟೇಬಲ್ 115 and ಮ್ಯಾಂಗ್ಳೂರ್ ಲೇಡೀಸ್ ಸರ್ಕಲ್ 82. The objectives of the organization already has been addressed by Ms. Cherishma. I am really very much pleased to know this organization and the culture they are creating among the youngsters, the culture of earning and donating. Today's world is such that almost majority we can say that people are very much selfish. They are not able to concentrate much on others. But today, education, see they said they are mainly concentrating on educating the poormost, because education is everything. Any parents, if they wanted to give the best gift to their children, that is nothing but education. If you give education, you have given everything. ಇದೇ ವೇಳೆ ಮ್ಯಾಂಗ್ಳೂರ್ ಲೇಡೀಸ್ ಸರ್ಕಲ್ 82 ಇದರ ಸದಸ್ಯರಾದ ಡಾಕ್ಟರ್ ಚರಿಷ್ಮಾ ಡಿ ಸಿಲ್ವಾ ಅವರು ಮಾತನಾಡಿ, ಯಾವ ವಿದ್ಯಾರ್ಥಿಯೂ ಕೂಡ ಶಿಕ್ಷಣದಿಂದ ವಂಚಿತನಾಗಬಾರದು ಎನ್ನುವುದು ನಮ್ಮ ಸಂಸ್ಥೆಯ ಉದ್ದೇಶ. ಯಾಕೆಂದರೆ ಶಿಕ್ಷಣ ಪ್ರತಿಯೊಬ್ಬರ ಯಶಸ್ಸಿನ ಗುಟ್ಟು. ಆದ್ದರಿಂದ ಕಳೆದ ಸುಮಾರು ವರ್ಷಗಳಿಂದ ಇಂತಹ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬರುತ್ತಿದ್ದೇವೆ ಎಂದು ಹೇಳಿದರು. One of the main motto of our institution is freedom through education. We strive towards educating students because we believe that education is a key to success, and also that to educate a child is to turn walls into doors. So on this note, we have been striving from the past many years. From the time I have been a member of Ladies Circle India, we've been striving really hard, and every year we used to donate school uniforms and shoes and school bags and things like that. But this year, due to pandemic, the entire scenario has completely changed. We know that everybody is having financial difficulties. ಇದೇ ವೇಳೆ ಒಟ್ಟು 85,000 ರೂಪಾಯಿಗಳನ್ನು ಡಾಕ್ಟರ್ NSCIM ಪದವಿ ಪೂರ್ವ ಕಾಲೇಜಿನ 13 ಬಡ ವಿದ್ಯಾರ್ಥಿಗಳ ಕಾಲೇಜಿನ ಶುಲ್ಕವನ್ನು ಚೆಕ್ ಮೂಲಕ ವಿತರಿಸಲಾಯಿತು. ಈ ಸಂದರ್ಭ ಮ್ಯಾಂಗ್ಳೂರ್ ರೌಂಡ್ ಟೇಬಲ್ 115ನ ಸದಸ್ಯರಾದ ವಿನಯ್ ಫರ್ನಾಂಡಿಸ್, ಪ್ರಾಜೆಕ್ಟ್ ಕನ್ವೀನರ್ ನಂದಿತಾ ಫರ್ನಾಂಡಿಸ್, ಕಾಲೇಜಿನ ಉಪಪ್ರಾಂಶುಪಾಲರಾದ ಅನ್ನಪೂರ್ಣ ನಾಯಕ್, ಕಾಲೇಜಿನ ವಾಣಿಜ್ಯ ವಿಭಾಗದ ಮುಖ್ಯಸ್ಥರಾದ ಶಕುಂತಲಾ ಶೆಟ್ಟಿ ಉಪಸ್ಥಿತರಿದ್ದರು. ಪವನ್ ಕಾಚಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.